ಪವರ್ ಸಂಸ್ಥೆಯ ವತಿಯಿಂದ ಈ ಪವರ್ ಪರ್ವ ನವೆಂಬರ್ 7 ಮತ್ತು 8ರಂದು ನಡೆಯಲಿದೆ ಎಂದು ಪವರ್ ಸಂಸ್ಥೆಯ ಅಧ್ಯಕ್ಷೆ ಪುಷ್ಪಾ ಜಿ ರಾವ್ ಹೇಳಿದ್ದಾರೆ. ಅವರು ಈ ಬಗ್ಗೆ ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಪವರ್ ಸಂಸ್ಥೆಯು 2016ರಲ್ಲಿ ಪವರ್ ಪರ್ವವನ್ನು ಮೊದಲು ಆಯೋಜಿಸಿದ್ದು, ಅದರ ಯಶಸ್ಸಿನ ಬಳಿಕ ದ್ವಿತೀಯ ಹಾಗೂ ತೃತೀಯ ಆವೃತ್ತಿಯನ್ನ ವಿಶಾಲ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಪ್ರಸ್ತುತ ಕೋವಿಡ್ ಕಾರಣದಿಂದ ಪವರ್ ಪರ್ವದ ಸ್ವರೂಪವನ್ನು ಬದಲಾಯಿಸಿ ಅಂತರ್ಜಾಲದಲ್ಲಿ ಈ ಪವರ್ ಪರ್ವವನ್ನು powerparva.comನಲ್ಲಿ ನವೆಂಬರ್ 7 ಮತ್ತು 8ರಂದು ಆಯೋಜಿಸಲಾಗಿದೆ. ಮಹಿಳಾ ಉದ್ಯಮಿಗಳ ಉತ್ಪನ್ನ ಮತ್ತು ಸೇವೆಗಳ ಪ್ರದರ್ಶನ ಮತ್ತು ಮಾರಾಟಕ್ಕಾಗಿ 100 ಇ-ಮಳಿಗೆಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಈ ಬಾರಿ ಕೋವಿಡ್-19 ಪರಿಣಾಮವಾಗಿ ಮಹಿಳಾ ಉದ್ಯಮಿಗಳ ಉತ್ಪನ್ನಗಳಿಗೆ ಮಾರುಕಟ್ಟೆ ನೀಡುವ ಉದ್ದೇಶದಿಂದ ಈ ಪವರ್ ಪರ್ವವನ್ನು ಇದೇ ನವೆಂಬರ್ 7 ಮತ್ತು 8ರಂದು ಆಯೋಜಿಸಲಿದ್ದೇವೆ. ಈ ಪರ್ವ ಸಂಪೂರ್ಣವಾಗಿ ಅಂತರ್ಜಾಲ ಆಧಾರಿತ ಮಾರುಕಟ್ಟೆ ಹೊಂದಿದೆ. ಇದರಿಂದ ಗ್ರಾಹಕರಿಗೆ ಮನೆಯಲ್ಲೇ ಕುಳಿತು ತಮಗೆ ಬೇಕಾದ ವಸ್ತುಗಳನ್ನು ಖರೀದಿಸುವ ಸೌಕರ್ಯ ನೀಡುತ್ತಿದ್ದೇವೆ. ಇದರಿಂದ ಮಹಿಳಾ ಉದ್ಯಮಿಗಳ ಉತ್ಪನ್ನಗಳಿಗೆ ವಿಶಾಲ ಗ್ರಾಹಕ ಮಾರುಕಟ್ಟೆಯನ್ನು ಕಲ್ಪಿಸುತ್ತಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸಂಯೋಜಕಿ ಡಾಕ್ಟರ್ ಗಾಯತ್ರಿ, ಸುವರ್ಷ, ಸುಗುಣ, ರೇಣು ಜಯರಾಮ್, ತಾರಾ ತಿಮ್ಮಯ್ಯ, ನಿವೇದಿತಾ, ಪಲ್ಲವಿ ಮುಂತಾದವರು ಉಪಸ್ಥಿತರಿದ್ದರು.